ಕುಂದಾಪುರದ ಗಾಂಧಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ನೇತೃತ್ವದಲ್ಲಿ ನಿನ್ನೆ 72ನೇ ಗಣರಾಜ್ಯೋತ್ಸವ ನಡೆಯಿತು. ಈ ಸಂಭ್ರಮದಲ್ಲಿ ಉಪವಿಭಾಗಾಧಿಕಾರಿ ಕೆ ರಾಜು ಅವರು ಧ್ವಜಾರೋಹಣ ನಡೆಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ಕುಂದಾಪುರ ಠಾಣೆಯ ಎಸ್ಐ ಸದಾಶಿವ ಗವರೂಜಿ ಅವರ ನೇತೃತ್ವದಲ್ಲಿ ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ ತುಕಡಿಗಳಿಂದ ಪಥಸಂಚಲನ ನಡೆಯಿತು. ಈ ವೇಳೆ ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಕರ್ಷಕ ವಾದ್ಯ ನುಡಿಸಿದ್ದಾರೆ. ಬಳಿಕ ಎಚ್ಎಂಎಂ ಆಂಗ್ಲ ಮಾಧ್ಯಮ ಶಾಲೆಯ ಸಂಗೀತ ಶಿಕ್ಷಕರಾದ ಪ್ರಕಾಶ್ ವಡೇರ ಹೋಬಳಿ ಅವರಿಂದ ದೇಶಭಕ್ತಿ ಗೀತೆ ಗಾಯನ ನಡೆಯಿತು. ಇನ್ನು ತಾಲೂಕು ಮಟ್ಟದ ಭತ್ತದ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದ ಮತ್ತು ಆತ್ಮ ಯೋಜನೆಯಡಿ ಪ್ರಶಸ್ತಿ ಪುರಸ್ಕೃತರಾದ ರೈತ ಮಹಲಿಂಗ ದೇವಾಡಿಕ ಬಸ್ಟೂರು, ಸಿಂಗಾರಿ ಶೆಟ್ಟಿ ಹರ್ಕೂರು, ಶೀನಪ್ಪ ಶೆಟ್ಟಿ ಹರ್ಕೂರು, ಬಾಲಕೃಷ್ಣನ್ ಮುದೂರು, ರಾಮಯ್ಯ ಶೆಟ್ಟಿ ಕಾಲ್ತೋಡು, ಸುಜಾತ ಶೆಟ್ಟಿ ಹಳ್ಳಾಡಿ, ಚಂದ್ರ ಖರ್ವಿ ಪಡುವರಿ ಹಾಗೂ ಶಂಕರ ನಾಯಕ್ ಅವರನ್ನ ಸನ್ಮಾನಿಸಲಾಯಿತು. ಪುರಸಭೆಯ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರಾಮಕಿಶನ್ ಹೆಗ್ಡೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿಜಯ್ ಎಸ್ ಪೂಜಾರಿ, ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ, ಸಹಾಯಕ ಕೃಷಿ ನಿರ್ದೇಶಕಿ ರೂಪಾ ಜಿ, ದೇವಕಿ ಪಿ ಸಣ್ಣಯ್ಯ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಜೊತೆಯಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನೇತೃತ್ವದಲ್ಲಿ ಸಾಗಿ ಹೋಗುತ್ತಿದೆ. ಅತ್ಯಂತ ಆಕರ್ಷಣೀಯವಾಗಿ ಜನಪಟ್ಟಿನ ದಿನಾಂಕದೊಂದಿಗೆ ತದನಂತರದ ಸರದಿಯಲ್ಲಿ ನಮ್ಮೊಂದಿಗೆ ಕುಂದಾಪುರದ ಗೃಹ ರಕ್ಷಕ ದಳ ಭಾಸ್ಕರ್ ಅವರ ನೇತೃತ್ವದಲ್ಲಿ ಸಾಗಿ ಹೋಗುತ್ತಿದೆ. ಭಾಸ್ಕರ್ ಅವರ ನಾಯಕತ್ವದಲ್ಲಿ ಆ ತಂಡ ಗೌರವ ರಕ್ಷೆಗಾಗಿ ಸಾಗಿ ಹೋಗುತ್ತಿದೆ. ವಿಕೆಆರ್ ಆಂಗ್ಲ ಮಾಧ್ಯಮ ಶಾಲೆಯ ಎನ್ಸಿಸಿ ತಂಡ ಅಮೋಘದಲ್ಲಿ ಪ್ರಶಸ್ತಿ ಪಡೆದಂತ ಬಾಲಕೃಷ್ಣನ್ ಮುದೂರು, ರಾಮಯ್ಯ ಶೆಟ್ಟಿ ಕಾಲ್ತೋಡು,